31 ನಾಳೆ ನ್ಯೂ ಇಯರ್ ಬರುತ್ತೆ. ನಿಮಗೆಲ್ಲ ಒಂದೇಳಕ್ಕೆ ಇಷ್ಟಪಡ್ತೀನಿ, ನೀವೆಲ್ಲ ರೆಸಲ್ಯೂಷನ್ ಇಟ್ಕೊಂಡಿದ್ದೀರಲ್ಲ, Jan 1 ಅದು ಸ್ಟಾರ್ಟ್ ಮಾಡ್ತೀನಿ ಅಂತ. ಅವ್ರಿಗೆ ಒಂದೇ ಒಂದು ಮಾತು, ಕ್ಯಾಲೆಂಡರ್ ನೋಡಿ ಬದಲಾಗಬೇಡಿ ಯಾವತ್ತಾಗಲಿ. ನಿಮ್ಮಲ್ಲಿ ಆ ಪ್ಯಾಷನ್ ಇದೆಯಾ, ಆ ಪ್ಯಾಷನ್ಗೋಸ್ಕರ ಬದಲಾಗಿ. ಯಾರೋ ಮಾಡ್ತಿದ್ದಾರೆ ಅಂತ ಅವ್ರನ್ನ ನೋಡಿ ನೀವು ಬದಲಾಗೋದಲ್ಲ. ನಿಮ್ಮಲ್ಲಿ ಆ ಪ್ಯಾಷನ್ ಇದೆಯಾ, ಮಾಡೋ ಪ್ಯಾಷನ್ ಇದೆಯಾ, ಸ್ಟಾರ್ಟ್ ಮಾಡಿ. ನಿಮ್ಮಲ್ಲ ಪ್ಯಾಷನ್ ಇದೆಯಾ, ಕಂಟಿನ್ಯೂ ಮಾಡಿ. ನೀವು ಜೀವನದಲ್ಲಿ ಒಂದಲ್ಲ ಒಂದು ಪಾಠ ಕಲ್ತಿರ್ತೀರ ಬೇರೆಯವರಿಂದ, ಅದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಬದಲಾಗಿ. ನೀವು ಬದಲಾಗೋದಕ್ಕೆ ಯಾವುದೇ ಡೇಟ್ ಫಿಕ್ಸ್ ಮಾಡ್ಕೊಬೇಡಿ, ಮೈಂಡಲ್ಲಿ ಫಿಕ್ಸ್ ಆಗಿ ಬಸ್. ಇನ್ನು ಪಾಸ್ಟಲ್ಲಿ ನಿಮ್ಗೆ ಯಾರ್ಯಾರು ಏನು ಅಂದಿದ್ದಾರೆ, ಇನ್ನು ಯಾರ್ಯಾರು ಹೀಯಾಳಿಸಿದ್ದಾರೆ, ಮೇಲೆ ಆಗಲ್ಲ ಅಂತ ಯಾರು ಹೇಳಿದಾರೋ ಅವ್ರ ಮುಂದೆ ನೀವು ಗೆದ್ದು ತೋರಿಸ್ಬೇಕು. ಸೊ ಈ ವರ್ಷ ನಿಮಗೆ ಒಳ್ಳೆ ವರ್ಷ ಆಗಿರಲಿ. ಮತ್ತು ನಿಮ್ಮ ಪ್ಯಾಷನ್ ಏನಿದೆ ಅದು ನೀವು ರೀಚ್ ಆಗ್ತೀರಾ ಅಂತ ಅಂದ್ಕೊಂಡಿದ್ದೀನಿ.